ಬೀದರ್ ಜಿಲ್ಲೆಯ ಶೆಂಬೆಳ್ಳಿ ಗ್ರಾಮದ ಜೀಸಸ್ ಗ್ಲೋಬಲ್ ವರ್ಷಿಪ್ ಸೆಂಟರ್ ಚರ್ಚ್ನಲ್ಲಿ ಪಾಸ್ಟರ್ ರಜನಿಕಾಂತ್ ಅವರ 25ನೇ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮುಂಬೈನ ಪಾಸ್ಟರ್ ಸಂಜುಕುಮಾರ ಹಾಗೂ ಕಲಬುರಗಿ ಪಾಸ್ಟರ್ ಶಿರೋಮಣಿ ಅವರು ಆಶೀರ್ವಾದ ವಚನ ನೆರವೇರಿಸಿಕೊಟ್ಟರು. ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಸುಧಾಕರ ಕೊಳ್ಳೂರ, ಪಟ್ಟಣ ಪಂಚಾಯತ್ ಸದಸ್ಯ ಬಂಟಿ ದರಬಾರೆ, ಸುರೇಶ ದೊಡ್ಡಿ, ವಿಜಯಕುಮಾರ, ಹನುಮಂತ ಮಡಿಕೆ, ಗಣಪತಿ ವಾಸುದೇವ, ದೇವರಾಜ, ರವಿ, ಜಾರ್ಜ್, ನಿಖಿತಾ ಸಿಸ್ಟರ್ ಹಾಗೂ ಇತರ ಗಣ್ಯರು ಹಾಜರಿದ್ದರು. ವರದಿ ಅರವಿಂದ ಮಲ್ಲಿಗೆ. ಕಳೆದ 2 ದಿವಸ ಕರ್ತನೆ ಅದ್ಭುತವಾಗಿ ನಾವು ಬರ್ತಡೇ ಡಿಸ್ಕಸ್ ಮಾಡೋಕೆ ಅದೇ ಹೇಳ್ತೀವಿ. ಯಾರೊಬ್ಬರು ಬರ್ತಡೇ ನಾವು ಇಷ್ಟು ಅದ್ಭುತವಾಗಿ ನೋಡಿಲ್ಲ. ಇಷ್ಟು ಕಾರ್ಯಕ್ರಮಗಳು ಆ ಬರ್ತಡೇಗಳು ಮಾಡೋದ್ರಿಂದ ಭಾಳಷ್ಟು ಖರ್ಚುಗಳು ಮಾಡ್ತಾರೆ, ಬಾಬಾ ಕಾರ್ಯಕ್ರಮಗಳು ಮಾಡ್ತಾರೆ. ಬಟ್ ಅದು ಪ್ರೀತಿ ವಿಶ್ವಾಸ ಎಷ್ಟು ಊರುಗಳಿಂದ ಎಷ್ಟು ದೂರದಿಂದ ಎಷ್ಟು ಕಷ್ಟಪಟ್ಟು ಬಂದು ವಿಶ್ ಮಾಡಬೇಕಂತ God has called us to raise the dead who are dead in the spirit, who are dead in their life, who are stuck in the kingdom of darkness. ಮತ್ತು ದೇವರು ನಮ್ಮನ್ನು ಕರೆಯುತ್ತಾನೆ. ಯಾರು ಆತ್ಮದಲ್ಲಿ ಸತ್ತು ಹೋಗಿದ್ದಾರೆ ಅಂತವರನ್ನು, ಯಾರು ಸಭೆಯಲ್ಲಿ ಸತ್ತು ಹೋಗಿದ್ದಾರೆ ಅಂತವರನ್ನು, ಅಂತ ಆತ್ಮಗಳನ್ನು ಎಬ್ಬಿಸೋದಕ್ಕೋಸ್ಕರ ಅಲ್ಲಿ ಕರ್ತನು ನಮ್ಮನ್ನು ಕರೆದಿದ್ದಾನೆ. This is the calling of the church of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಸಭೆಯ ಒಂದು ಕರೆಯುವಿಕೆ ಅದಾಗಿದೆ.